ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೂಟೀನ್ ನಂದು. ಇದು ನನ್ನ ಮಿನಿ ಬ್ಲಾಗ್, ಫಸ್ಟ್ ಟೈಮ್ ಕನ್ನಡ ಲಾಗ್. ಇದು ಫಸ್ಟ್ ನಾನು ಮಾಡ್ತಿರೋದು. ಇದು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದು ಬ್ರೇಕ್ಫಾಸ್ಟಿಗೆ. ಮತ್ತು ನನಗೆ ಡ್ಯೂಟಿಗೆ ಹೋಗಿದ್ದ ಕಾರಣ ಊಟನೆಲ್ಲ ಬಿಸಿ ಮಾಡಿ, ಮತ್ತು ಮಶ್ರೂಮ್ ಪಲ್ಯ ಇತ್ತು ನಿನ್ನೆದು, ಸಾಂಬಾರು, ಅದನ್ನು ಬಿಸಿ ಮಾಡ್ತಿದ್ದೇನೆ. ಬೆಳಿಗ್ಗೆ ಅರಬರೆ ನಮ್ಮದು ರುಟೀನ್ ಇರ್ತದಲ್ಲ, ಚಹಾ ಆಗಬೇಕು, ಒಂದ್ಸರಿ ಹಾಲು, ಮತ್ತು ಮಕ್ಕಳಿಗೆ ಕೊಡಲಿಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲ ಬಿಸಿಯಾಗಿ ನಾನು ಶುರು ಮಾಡಿದ್ದು. ಪೂಜೆ ಎಲ್ಲ ಆಗಿತ್ತು. ಈಗ ಇದು ನಾನು ಟಿಫಿನ್ ಬಾಕ್ಸ್ ನಾನು ಪ್ಯಾಕ್ ಮಾಡ್ತಿದ್ದೇನೆ. ಮತ್ತು ಇದರ ಫ್ರೂಟ್ಸ್ ಏನಾದರೂ ಹಸಿವಾದರೆ ತಿನ್ನಲಿಕ್ಕೆ. ಸೊ ಈಗ ಕ್ರಿಸ್ಮಸ್ ರಜೆ ಆದ ಕಾರಣ 10th ಸ್ಟ್ಯಾಂಡರ್ಡ್ಸಿಗೆ ಮಾತ್ರ ಇರೋದು ಸ್ಕೂಲು. ಸೊ ಹಾಗಾಗಿ ನಮಗೆ ಇಬ್ಬರು ಕೆಲಸ ಮಾಡೋರಿಗೆ ಬರಲಿಕ್ಕೆ ಉಂಟು. ಸೊ ಈಗ ಹೊರಡ್ತಿದ್ದೇನೆ. ಈಗ ನಾವು ರೋಡಲ್ಲಿ ಹೋಗ್ತಿದ್ದೇನೆ ಫ್ರೆಂಡ್ಸ್. ಅದು ನಮ್ಮ ತೋಡು. ಮತ್ತು ಯಾವಾಗ ಡೀಟೇಲ್ಸ್ ಆಗಿ ತೋರಿಸ್ತೇನೆ. ಸೊ ನೋಡೋಣ ಏನೆಲ್ಲ ಆಗ್ತದಂತ ಸ್ಕೂಲಲ್ಲಿ. ಓಕೆ, ರೀಚ್ ಹೋಗ್ತೇನೆ. ಮತ್ತು ನಾವು ಸ್ಕೂಲಿಗೆ ರೀಚ್ ಆಗಿ ಮತ್ತು ಸಿಗ್ತೇನೆ. ಫೈನಲಿ ಸ್ಕೂಲಿಗೆ ರೀಚ್ ಆಯಿತು. ಇವತ್ತು ಈಗ ಕ್ರಿಸ್ಮಸ್ ಲೀವ್ ಅಂದರೆ ಮಕ್ಕಳಿಲ್ಲ. ಸೊ ಡ್ಯೂಟಿ ಎಲ್ಲ ಆಯಿತು. ಈಗ ಮನೆಗೆ ಹೊರಡುವುದು 3 o'clock. ಓಕೆ, ಬಾಯ್.